ಸರ್ ನಮಸ್ಕಾರ ಸರ್. ನಮಸ್ತೆ ರೀ. ಎಸ್ ವೆಂಕಟೇಶ್ ಅಲ್ಲ ನೀವು? ಹೌದು ಸರ್. ಇನ್ಸ್ಪೆಕ್ಟ್ರು ಫೋನ್ ಮಾಡ್ತಾರೆ ಅಂದರೆ ಫೋನ್ ತಗೊಳಲ್ವಾ ನೀವು? ಸರ್ ಇನ್ಸ್ಪೆಕ್ಟ್ರು ಫೋನ್ ಮಾಡ್ತಾರೆ ಅಂದರೆ ಫೋನ್ ತಗೊಳಲ್ವಾ ತಾವು? ಸರ್ ತಾವು ಗೊತ್ತಾಗಲಿಲ್ಲ ಸರ್. ಆಯ್ತು ನಿನ್ನ ಟೈಮ್ ಬರಲಿ, ನಾನು ಹಿಂಗೆ ಮಾಡ್ತೀನಿ. ನಿನಗೆ ಕೇಸ್ ಎಲ್ಲಿ ಹೇಳಬೇಕು ಅವಾಗ ನಾನು ಇದೇ ಹೇಳ್ತೀನಿ ನಿನಗೆ. ಯಾರು ಇನ್ಸ್ಪೆಕ್ಟ್ರ್ ನನಗೂ ಗೊತ್ತಿಲ್ಲ ಅಂತ ಹೇಳಿದೆಯಲ್ಲ ಸರ್. ಹೇಳ್ತೀನಿ ತಾವು. ನಾನು ಏರ್ಪೋರ್ಟ್ ಇನ್ಸ್ಪೆಕ್ಟ್ರ್ ಮಾತಾಡ್ತಾ ಇದ್ದೀನಿ ರೀ, ಮುತ್ತು. ಆಯಿತು ಸರ್. ನನಗೆ ತಾವು ಅಂತ ಗೊತ್ತಿಲ್ವಲ್ಲ ಸರ್ ನನಗೆ. ಗೊತ್ತಿಲ್ವಾ ಸರ್? ತಾವು ಹೇಳಿಲ್ವಾ ನಿನಗೆ? ಏರ್ಪೋರ್ಟ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂತ ನನಗೆ ಕೇಳಿಸ್ತಾ ಇದೆ ಸರ್. ಏರ್ಪೋರ್ಟ್ ಹೇಳಿಲ್ಲ ಸರ್. ನೀನು ಅಷ್ಟು ದೊಡ್ಡ ಮನ್ಸನಾಗು, ನಾನು ನಮ್ದು ತೋರಿಸ್ತೀನಿ ಹಾಗಾದ್ರೆ. ಸರ್ ನೀವೇನು ತೋರಿಸ್ತೀರೋ ತೋರಿಸಿ ಸರ್. ನಮ್ಗೆ ಬೆದರಿಕೆ ಮಾತ್ರ ಹಾಕ್ಬೇಡಿ ಸರ್. 41,500 ಫೈನ್ ಇತ್ತು ಸರ್ ಅವ್ರ ಗಾಡಿ. ಏನು ತೋರಿಸ್ತೀರಾ ತೋರಿಸಿ ಸರ್. ಏನು ಜೈಲಿಗೆ ಕಳಿಸ್ತೀರಾ ಸರ್ ನನ್ನ? ಹೌದಾ? ಹಾಂ ಕಳಿಸಿ ಸರ್, ನಾನು ನೋಡ್ತೀನಿ. ನೀವು ಚಾಲೆಂಜ್ ಮಾಡಿದ್ರೆ ನಾನು ಚಾಲೆಂಜೆ. ಆಯ್ತು, ನೀವು ಚಾಲೆಂಜ್ ಮಾಡೋದಾದ್ರೆ ನಾನು ಚಾಲೆಂಜೆ. ಅದೇನು ಮಾಡ್ತೀರೋ ಮಾಡಿ, ನಾನು ನೋಡ್ತೀನಿ. ನೋಡು. ಹಾಂ ನೋಡಿ ಸರ್. ಆಯ್ತು, ನೀನ್ ತೋರಿಸ್ತೀನಿ. ನಾನು ತೋರ್ಸಿದ್ರೆ ನೀವು ಇರಲ್ಲ ಸರ್. ನಾನು ತೋರ್ಸಿದ್ರೆ ನೀವು ಇರಲ್ಲ. ಹೌದು. ಆಯ್ತು, ನೋಡೋಣ ನೋಡೋಣ. ನಿನ್ನಂತ ನನಗೂ ಬೇಕು, ನೋಡ್ತೀನಿ. ನೋಡೋಣ ಬಿಡಿ. ನಿಮ್ಮಂತವ್ರು ನನಗೂ ಬೇಕು, ನಾನು ನೋಡ್ತೀನಿ. ಏನ್ ಮಾಡ್ತೀರೋ ನಾನು ನೋಡ್ತೀನಿ. ಆಯ್ತು ಆಯ್ತು. ನೀವು ಅದೇನ್ ಮಾಡ್ತೀರೋ ನಾನು ನೋಡ್ತೀನಿ ಬಿಡಿ. ಆಯ್ತು, ನೋಡಿಸ್ತೀನಿ. ಆಯ್ತು. ಬಿಡೋ ಗಿಡ ಬೇಡ ಸರ್. ರೆಸ್ಪೆಕ್ಟ್ ಇರ್ಲಿ. ನಿಮ್ಮ ಮನೇಲಿ ನೋಡ್ತೀನಿ. ನಿನಗೆ ಎಲ್ಲ ಬಿಟ್ಬಿಡ್ಬೇಕು. ನಾನು ವಾಪಸ್ ಅದೇ ಮಾತಾಡಿದ್ರೆ ಮತ್ತೆ ಸರಿ ಇರಲ್ಲ. ಏನು ನೀವ್ ಯಾಕೆ ಸಿಂಗ್ಯುಲರ್ ಆಗಿ ಮಾತಾಡ್ತೀರಿ? ಏನ್ ನಿನಗೆ ಇನ್ಸ್ಪೆಕ್ಟರ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತೀಯ ನೀನು? ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರ? ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ. ನಾನು ತಗೋತೀನಿ ಅಂತ ನಾನು ಹೇಳಿದ್ದು. ಏನ್ ನೀ ತಗೊಳ್ತೀನಿ ಅಂತ ನೋಡ್ತೀನಿ ಅಂದ್ರೆ ಏನ್ ಮಾಡ್ತೀರಾ ಸರ್ ನೀವು? ಏನ್ ಮಾಡ್ಬೇಕಂತ ಮಾಡ್ತೀನಿ. ಏನ್ ಮಾಡಿದೀನಿ ಅಂತ ಸ್ವಾಮಿ ಮಾಡಿ. ನಾನೇನ್ ನಿನಗೆ ಫಸ್ಟ್ ಹೇಳ್ಬೇಕಾಗಿಲ್ಲ. ಏನ್ ಮಾಡ್ತೀನೋ ಮಾಡ್ತೀನಿ. ನೀವು ಮಾಡಿ, ನಾನು ನೋಡ್ತೀನಿ. ನೀನು ನನ್ನ ಹತ್ರ ಎಲ್ಲ ಉಲ್ಟಾಸಿದೆ. ನಿಮ್ಮ ಇನ್ಸ್ಪೆಕ್ಟರ್ಗಳ ಹತ್ರ ಮಾತಾಡಂಗೆ ರೇ ಸ್ವಾಮಿ. ನೀವು ನಿಮ್ಮ ರೇ ಸ್ವಾಮಿ, ನೀವು ನನ್ನ ಹತ್ರ ಮಾತಾಡಬೇಡಿ. ನೀವ್ ಏನ್ ಮಾಡ್ತೀರೋ ನಾನು ನೋಡ್ತೀನಿ, ಮಾಡಿ. ಆಯ್ತು, ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ ಸ್ವಾಮಿ, ನೀವು ಮಾಡಿ ತೋರಿಸ್ರಿ, ನಾನು ತೋರಿಸ್ತೀನಿ. ಆಯ್ತು, ನೋಡೋಣ ಬಾ. ನೋಡೋಣ ಬನ್ರಿ. ನೋಡ್ತೀನಿ ನಿನಗೆ. ನೋಡ್ರಿ ರೇ ಸ್ವಾಮಿ, ಅದೇನ್ ನೋಡ್ತೀರೋ ಮಾಡಿಸ್ತೀನಿ, ಆಮೇಲೆ ಹೇಳ್ತೀನಿ ನಿಂಗೆ. ಮಾಡಿ.